ಕರ್ನಾಟಕ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಅವಧಿಗೂ ಮುನ್ನ ಮುಕ್ತಾಯವಾಗಿದೆ. ಏಷ್ಯಾದ ಅತಿ ದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರು ಎಂಬ ಹಿರಿಮೆಗೆ ಪಾತ್ರವಾದ ಉಡುಪಿಯ ಮಲ್ಪೆ ಬಂದರಿನಲ್ಲಿ ಮೀನು ಕ್ಷಾಮದ ನೋವಿನೊಂದಿಗೆ ಈ ಋತು ಮುಗಿದಿದೆ. ಸಾವಿರಾರು ಬೋಟುಗಳು ಈಗಾಗಲೇ ಬಂದು ಲಂಗರು ಹಾಕಿವೆ. ಇನ್ನೇನು ಮಳೆಗಾಲ ಬಂತು. ಜೂನ್ ಮೊದಲ ವಾರದಿಂದ ಆಳ ಸಮುದ್ರ ಮೀನುಗಾರಿಕೆಗೆ ಅವಕಾಶವಿಲ್ಲ. ಆದರೆ ಈ ಬಾರಿ 15 ದಿನ ಮುಂಚಿತವಾಗಿಯೇ ಬೋಟುಗಳು ಕಡಲು ತೊರೆದು ದಡ ಸೇರಿವೆ. ಮತ್ಸ್ಯಕ್ಷಾಮ ಉಂಟಾಗಿರುವುದೇ ಇದಕ್ಕೆ ಮೂಲ ಕಾರಣ. ಮೀನುಗಾರರ ಪಾಲಿಗೆ ಇತ್ತೀಚಿನ ದಶಕಗಳಲ್ಲಿ ಈ ವರ್ಷ ಅತ್ಯಂತ ನಷ್ಟದ ವರ್ಷವಾಗಿದೆ. ಡೀಸೆಲ್ ದರ ಏರಿಕೆ, ಮೀನಿನ ಲಭ್ಯತೆಯಲ್ಲಿನ ಕುಸಿತದಿಂದಾಗಿ ಮೀನುಗಾರರು ಸಂಕಷ್ಟ ಅನುಭವಿಸಿದ್ದಾರೆ. ಅದರಲ್ಲೂ ಏಕದಿನ ಮೀನುಗಾರಿಕೆಗೆ ನಡೆಸುವ ಪರ್ಸಿನ್ ಬೋಟ್ಗಳ ಅವೈಜ್ಞಾನಿಕ ಮೀನುಗಾರಿಕೆಯಿಂದ ನಷ್ಟದ ಪ್ರಮಾಣ ಹೆಚ್ಚಿದೆ. ಬೋಟುಗಳಿಗೆ ಲೈಟ್ ಅಳವಡಿಸಿ ನಡೆಸುವ ಮೀನುಗಾರಿಕೆಗೆ ಆಳ ಸಮುದ್ರ ಬೋಟುಗಳಿಗೆ ದೊಡ್ಡ ತಲೆನೋವಾಗಿದೆ. ಇವತ್ತು ನಮಗೆ ಈ ವರ್ಷದ ಮೀನುಗಾರಿಕೆ ತುಂಬ ಕಡಿಮೆಯಾಗಿದೆ. ಯಾಕಂದರೆ ಕರಾವಳಿಯ ಭಾಗದಲ್ಲಿ ಎಲ್ಲ ಪಶ್ಚಿಮ ಕರಾವಳಿಯಲ್ಲಿ ಅವೈಜ್ಞಾನಿಕ ಮೀನುಗಾರಿಕೆ ಮಾಡಲಿಕ್ಕೆ ಹೋಗಿ ನಮ್ಮದು ಡೀಪ್ ಸಿ ಟ್ರಾಲ್ ಬೋಟ್ನವರಿಗೆ ಆಗಲಿ ಮತ್ತು ಇತರ ಬೋಟ್ಗಳಿಗೆ ಮೀನುಗಾರಿಕೆ ಇವತ್ತು ತುಂಬ ಸಂಕಷ್ಟದಲ್ಲಿದೆ. ಅವಧಿಗಿಂತ ನಮಗೆ 10 ತಿಂಗಳ ಅವಧಿ ಇದೆ. ಜೂನ್ 1ರೊಳಗೆ ಎಲ್ಲ ಬಂದರಿಗೆ ಬೋಟ್ ಒಳಗೆ ಬರಬೇಕಂತ ಉಂಟು ಗೌರ್ಮೆಂಟ್ನ ಕಾನೂನು ಪ್ರಕಾರ. ಆದರೂ ನಾವು ಮೀನುಗಾರಿಕೆಯಲ್ಲಿ ನಿರಳವಾಗಿದ್ದರಿಂದ ತುಂಬ ಸಂಪಾದನೆ ಕಡಿಮೆ ಇರೋದ್ರಿಂದಾಗಿ ನಾವು 2 ತಿಂಗಳು ಮುಂಚೆನೇ ಬಂದರಿನೊಳಗೆ ಕಟ್ಟಿದ್ದೇವೆ. ಯಾರು ಕೂಡ ಲಾಸ್ಟ್ನವರಿಗೆ ಸಾಧಾರಣ ಒಂದು 10% ಬೋಟು ಜೂನ್ವರೆಗೆ ಫಿಶಿಂಗ್ ಮಾಡಿದೆ ಮತ್ತು ಎಲ್ಲ ಬೋಟು 2 ತಿಂಗಳಿಗಿಂತ ಮುಂಚೆನೇ ಬಂದರಿನೊಳಗೆ ಕಟ್ಟಿದೆ. ಇದಕ್ಕಿಂತ ಮೊದಲು ಕೂಡ ಈ ಓಕ್ಲಿ ಚಂಡಮಾರುತದಿಂದ ಹಲವು ಕಡೆ ನಮಗೆ ತುಫಾನ್ ಸಿಕ್ಕಿ ಬೋಟ್ ಬೇರೆ ಬೇರೆ ಬಂದರಿನ ಒಳಗೆ ಹೋಗಿ ಕೂಡ ಮೀನುಗಾರಿಕೆ ಸ್ಥಗಿತಾಗಿದೆ. ಈ ವರ್ಷದ ಮೀನುಗಾರಿಕೆ ತುಂಬ ಕಡಿಮೆ ಇದೆ. ಮತ್ತೊಂದು ವಿಷಯ ಏನಂದರೆ ಇದು ಕೇಂದ್ರ ಸರ್ಕಾರದ ಈ ಡೀಸೆಲ್ನ ರೇಟ್ನಿಂದಾಗಿ ನಮಗೆ ತುಂಬ ಮೀನುಗಾರಿಕೆ ತುಂಬ ಹೊಡೆದಿದೆ. ಯಾಕಂದರೆ ಮೀನುಗಾರಿಕೆಯನ್ನ ಬಾಧಿಸಿದ ಇನ್ನೊಂದು ಪ್ರಮುಖ ಸಮಸ್ಯೆ ಚಲ್ಟ್ ಮೀನುಗಳದ್ದು. ಮೀನಿನ ಮರಿಗಳಿಗೆ ಚಲ್ಟ್ ಅಂತಾರೆ. ಸಣ್ಣ ತೂತುಗಳಿರುವ ಬಲೆ ಬಳಸಿ ಹಿಡಿಸುವ ಮೀನುಗಾರಿಕೆಯಿಂದ ಮರಿ ಮೀನುಗಳು ಕೂಡ ಬಲೆಗೆ ಬೀಳುತ್ತವೆ. ಇದರಿಂದ ಮೀನಿನ ಸಂತತಿ ನಾಶವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತದೆ. ಕೆಲವೇ ಸಾವಿರ ರೂಪಾಯಿಗಳ ಆಸೆಗೆ ಫಿಶ್ ಮಿಲ್ಗಳಿಗೆ ಈ ಮೀನನ್ನ ಮಾರಲಾಗುತ್ತದೆ. ಈ ಮೀನಿನ ಬೆಳವಣಿಗೆ ಬಿಟ್ರೆ ಭವಿಷ್ಯದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತದೆ. ಈ ಬಗೆಗೂ ಮೀನುಗಾರಿಕಾ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಒಟ್ಟಾರೆ ಭರಿಸಲಾಗದ ನಷ್ಟದಲ್ಲಿ ಈ ಮೀನುಗಾರಿಕಾ ಋತು ಮುಗಿದಿದೆ. ಕರ್ನಾಟಕ ಕರಾವಳಿಯ ಪಾಲಿಗೆ ಇದು ಕರಾಳ ವರ್ಷವಾಗಿದೆ. 6 ತಿಂಗಳು 5 ತಿಂಗಳು ಮಾಡಿ ಬೋಟನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಎದುರಾಗಿದೆ ನಮಗೆ. ಇದು ಹೇಗೆ ವರ್ಷದಿಂದ ವರ್ಷಕ್ಕೆ ಮೀನಿನ ಪ್ರಮಾಣ ಕಡಿಮೆ ಆಗ್ತದೆ ಎನ್ನುವುದು ನಮಗೆ ಇದನ್ನು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಇಡೀ ಕರಾವಳಿಯಲ್ಲಿ ಅಕ್ರಮ ವಿಧಾನದ ಮೀನುಗಾರಿಕೆ ಇದನ್ನು ಸಂಪೂರ್ಣವಾಗಿ ಗುಜರಾತ್ನಿಂದ ಹಿಡಿದು ತಮಿಳುನಾಡಿನವರೆಗೆ ಒಂದೇ ರೀತಿಯ ಕಾನೂನನ್ನು ಸರ್ಕಾರ ತರಬೇಕು. ಸರ್ಕಾರ ಒಂದೇ ರೀತಿಯ ಕಾನೂನನ್ನು ತಂದು ಎಲ್ಲ ಕಡೆಯಲ್ಲಿ ಕೂಡ ಮೀನುಗಾರಿಕೆ ಅಕ್ರಮ ವಿಧಾನದ ಮೀನುಗಾರಿಕೆಯನ್ನು ನಿಲ್ಲಿಸಬೇಕು. ಈ ಸಲ ಹೇಳುವುದಾದರೆ ಮೀನುಗಾರನಿಗೆ ಬ್ಯಾಂಕಲ್ಲಿ ಸಾಲ ಮಾಡಿದ ಕಂತನ್ನು ಕಟ್ಟಲಿಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೋಟುಗಳು ಜನವರಿಯಿಂದ ಮೀನುಗಾರಿಕೆಗೆ ತೆರಳದಂಥ ಬೋಟುಗಳು ಅನೇಕ ಬೋಟುಗಳಿವೆ. ಕೃಷಿಕರಿಗೆ ಯಾವುದೇ ರೀತಿಯ ಸರ್ಕಾರದಲ್ಲಿ ಸೌಲಭ್ಯ ಸಿಕ್ಕಿದ್ರೂ ಮೀನುಗಾರರು ಕೂಡ ಆ ಕೃಷಿಯ ಒಳಗಡೆ ಬರುವುದರಿಂದಾಗಿ ನಮಗೆ ಕೂಡ ಕೃಷಿಕರಿಗೆ ಸಿಗುವಂಥ ಸೌಲಭ್ಯ ನಮಗೆ ಮೀನುಗಾರನಿಗೆ ಸಿಗ್ತಾ ಇಲ್ಲ. ಇನ್ನು ಸಾಂಪ್ರದಾಯಿಕ ರೀತಿಯ ನಾಡದೋಣಿ ಮೀನುಗಾರಿಕೆ ಆರಂಭವಾಗುತ್ತೆ. ಈ ಮೀನುಗಾರಿಕೆಗೆ ಲಾಭದಾಯಕವಾಗಲು ಗಾಳಿ ಸಹಿತ ಕಡಲಿನಲ್ಲಿ ತುಫಾನ್ ಏಳಬೇಕು. ಇನ್ನಾದರೂ ಪ್ರಕೃತಿಯ ಮುನಿಸು ಕಳೆದ ಮೀನುಗಾರರ ಸಂಕಷ್ಟ ಬಗೆಹರಿಯಲಿ ಅನ್ನೋದೇ ನಮ್ಮ ಹಾರೈಕೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.